ವರ್ಷಪೂರ್ತಿ ಕನ್ನಡದ ಜೊತೆಗೆ ಆಂಗ್ಲ ಭಾಷೆಯನ್ನು ಸೇರಿಸಿ ಮಾತನಾಡುವ ಜನರು ಕನ್ನಡ ರಾಜ್ಯೋತ್ಸವದಂದು ಕನ್ನಡ ಕನ್ನಡ ಎಂದು ಬಾಯಿ ಬಡ್ಕೊಳ್ತಾರೆ. ಅಂತೆಯೇ ಕನ್ನಡ ರಾಜ್ಯೋತ್ಸವದಂದು ವೇದಿಕೆ ಹತ್ತಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಹೆಸರನ್ನು ಹೇಳುವಾಗ ಸಚಿವ ಶ್ರೀರಾಮುಲು ಎಡವಟ್ಟು ಮಾಡಿಕೊಂಡಿದ್ದಾರೆ. ಮಾಸ್ತಿ ಅಯ್ಯಂಗಾರ್ ಅವರ ಹೆಸರನ್ನು ಮಸ್ತಿ ಮಸ್ತ್ರಿ ಎಂದು ಹೇಳಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಪದೇ ಪದೇ ಎಡವಟ್ಟಿನ ಮೂಲಕ ಗುರುತಿಸಿಕೊಳ್ಳುವ ಇವರು ಇದೀಗ ಮತ್ತೆ ಕನ್ನಡ ರಾಜ್ಯೋತ್ಸವದಂದೇ ಕನ್ನಡವನ್ನ ತಪ್ಪಾಗಿ ಉಚ್ಚರಿಸುವ ಮೂಲಕ ಎಡವಟ್ಟು ಮಾಡಿಕೊಂಡಿದ್ದಾರೆ. ಮೆಸ್ರಿ ಮಸ್ತ್ರಿ ಆಗಿರ್ಬೋದು, ಮೆಸ್ರಿ ಮಸ್ತ್ರಿ ಆಗಿರ್ಬೋದು, ಮೆಸ್ರಿ ಮಸ್ತ್ರಿ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ಅನಂತ ಮೂರ್ತಿಯವರಾಗಿರ್ಬೋದು, ಅದೇ ರೀತಿ ಬಹಳಷ್ಟು ಮಂದಿ ಮಹನೀಯರನ್ನು ನಾವೆಲ್ಲರೂ ಕೂಡ ನೆನಪು ಮಾಡ್ಕೋಬೇಕಾಗುತ್ತೆ. 8 ಜ್ಞಾನಪೀಠ ಪ್ರಶಸ್ತಿಗಳಾದಂತ ಕುವೆಂಪುರಾಗಿರ್ಬೋದು, ಬೇಂದ್ರೆ ಆಗಿರ್ಬೋದು, ಅದೇ ರೀತಿ ಕಾರಂತರಾಗಿರ್ಬೋದು, ಮೆಸ್ರಿ ಮಸ್ತ್ರಿ ಆಗಿರ್ಬೋದು, ಮೆಸ್ರಿ ಮಸ್ತ್ರಿ ಆಗಿರ್ಬೋದು, ಮೆಸ್ರಿ ಮಸ್ತ್ರಿ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ಅನಂತ ಮೂರ್ತಿಯವರಾಗಿರ್ಬೋದು,